200 ವರ್ಷಗಳ ಹಿಂದೆ ಭಾರತದ ಜನಸಂಖ್ಯೆ ಎಷ್ಟಿತ್ತು? ಆಗಿನ ಜೀವನ ಶೈಲಿ ಯಾವ ರೀತಿ ಇತ್ತು? ಉಡುಗೆ ತೊಡುಗೆ ಯಾವ ರೀತಿ ಮಾಡುತ್ತಿದ್ದರು? ಬ್ರಿಟಿಷರ ಪ್ರಭಾವ ನಮ್ಮೆಲ್ಲರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಮಾಡಿತ್ತು? ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬ್ರಿಟಿಷರು ಭಾರತವನ್ನು ಪ್ರವೇಶಿಸಿದ ಬಗ್ಗೆ ಹೇಳುವುದಾದರೆ 16ನೇ ಶತಮಾನದ ಅಂಚಿನಲ್ಲಿ ಭಾರತಕ್ಕೆ ಅವರು ಬರಲು ಪ್ರಾರಂಭಿಸಿದರು. ಒಂದು ಕಡೆ ಮೊಘಲ್ ದೊರೆ ಶಹಜಾನ್ ತಾಜ್ ಮಹಲ್ ಕಟ್ಟುವುದರಲ್ಲಿ ಬ್ಯುಸಿಯಾಗಿದ್ದರೆ, ಇನ್ನೊಂದೆಡೆ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಭಾರತದಲ್ಲಿ ನುಸುಳಲು ಒಬ್ಬೊಬ್ಬರಾಗಿ ಪ್ರಾರಂಭಿಸಿದ್ದರು. ಈ ಸಂದರ್ಭದಲ್ಲಿ ಕೆಲವು ಚಿಕ್ಕ ಪುಟ್ಟ ಮಹಾರಾಜರು ಬಿಟ್ಟರೆ ಭಾರತದಲ್ಲಿ ಆ ಸಮಯದಲ್ಲಿ ಕೇವಲ 2 ಅತಿ ದೊಡ್ಡ ಶಕ್ತಿಗಳಿದ್ದವು. ಒಂದು ಕಡೆ ಔರಂಗಜೇಬನ ಮೊಘಲ್ ಸಾಮ್ರಾಜ್ಯವಾದರೆ ಇನ್ನೊಂದು ಕಡೆ ಶಿವಾಜಿಯ ಮರಾಠ ಸಾಮ್ರಾಜ್ಯವಾಗಿತ್ತು. ಇಬ್ಬರ ನಡುವೆ ನಡೆಯುವ ಕಾಳಗಕ್ಕಾಗಿಯೇ ಕಾಯುತ್ತಿದ್ದರು ಆಗಿನ ಕಾಲದಲ್ಲಿ ಆ ಬ್ರಿಟಿಷರ ಪ್ರಕಾರ ಮೊಘಲರು ಹಾಗೂ ಮರಾಠರು ಹೊಡೆದಾಡಿ ಸಾಯಲಿ ಎಂದು ಕಾಯುತ್ತಿದ್ದರು. ಹಾಗೂ ಅವರಿಬ್ಬರ ನಡುವೆ ದ್ವೇಷವನ್ನು ಹಚ್ಚಿಸಲು ಬ್ರಿಟಿಷರು ಎಲ್ಲ ರೀತಿಯ ಕುತಂತ್ರಗಳನ್ನು ಕೂಡ ಮಾಡಿದ್ದರು. ಹಾಗೂ ಬ್ರಿಟಿಷರು ಅದರಲ್ಲಿ ಯಶಸ್ವಿ ಕೂಡ ಆಗುತ್ತಾರೆ. ಹೀಗಾಗಿ ಒಂದೊಂದೇ ಚಿಕ್ಕ ಪುಟ್ಟ ರಾಜ್ಯಗಳನ್ನು ಗೆಲ್ಲುತ್ತಾ ಬ್ರಿಟಿಷರು ಭಾರತವನ್ನು ಸಂಪೂರ್ಣವಾಗಿ ಆಕ್ರಮಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ಇಡೀ ಭಾರತವನ್ನ ಅವರು ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ತರಲು ಅವರಿಗೆ ಕನಿಷ್ಠ ಪಕ್ಷ 100 ರಿಂದ 150 ವರ್ಷಗಳೇ ಬೇಕಾದವು. ಹೀಗೆ ಬಂದಿತ್ತು ಕೊನೆಗೆ ಆ ವರ್ಷ, ಆ ಶತಮಾನ, ಅದುವೇ 1800ನೇ ವರ್ಷ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 200 ವರ್ಷಗಳ ಹಿಂದೆ ನಮ್ಮ ಭಾರತ ಹೇಗಿತ್ತು ಅನ್ನುವುದನ್ನ ಸಂಪೂರ್ಣವಾಗಿ ಹೇಳಲು ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಗೆಳೆಯರೇ, 200 ವರ್ಷಗಳ ಹಿಂದೆ ಭಾರತದಲ್ಲಿ ಆಗಲಿ ಅಥವಾ ವಿಶ್ವದಲ್ಲಿ ಆಗಲಿ ವಿನೂತನ ತಂತ್ರಜ್ಞಾನಗಳು, ಟೆಕ್ನಾಲಜಿಗಳು ಇರಲಿಲ್ಲ. ನಮ್ಮ ದೇಶದಲ್ಲಿ ಆಗ ಹೆಚ್ಚಾಗಿ ಜನ ಧೋತಿ ಜುಬ್ಬಗಳನ್ನು ತೊಡುತ್ತಿದ್ದರು ಹಾಗೂ ಸೀರೆಗಳನ್ನು ಮಾತ್ರ. ಮಹಿಳೆಯರು ಸೀರೆಗಳನ್ನು ಉಟ್ಟರೆ ಹುಡುಗಿಯರು ಲಂಗ ದಾವಣಿಯನ್ನ ಹಾಕುತ್ತಿದ್ದರು. ಅದರಲ್ಲಿ ಕೆಲವು ಶ್ರೀಮಂತರು ತಮ್ಮ ಧೋತಿಯ ಮೇಲೆ ಕೋಟುಗಳನ್ನು ಹಾಕುತ್ತಿದ್ದರು. ಆ ಸಮಯದಲ್ಲಿ ಈ ತರ ಕೋಟು ಹಾಗೂ ಟೋಪಿಗೆ ಹಾಕೊಂಡರೆ ಅವರು ಶ್ರೀಮಂತರು ಎಂದು ಪರಿಗಣಿಸಲಾಗುತ್ತಿತ್ತು. ಆ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರಿಂದ ಭಾರತಕ್ಕೆ ಉಡುಪುಗಳ ಎಕ್ಸ್ಪೋರ್ಟ್ ಆಗೋದು ಪ್ರಾರಂಭವಾಯಿತು. ಅವುಗಳೇ ಶರ್ಟು ಮತ್ತು ಪ್ಯಾಂಟುಗಳು. ನಮ್ಮ ಭಾರತೀಯರು ಈ ಪ್ಯಾಂಟು ಹಾಗೂ ಶರ್ಟ್ಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಶ್ರೀಮಂತರು ಹಾಕಿಕೊಳ್ಳಲು ಪ್ರಾರಂಭಿಸಿದರು. 200 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಅಷ್ಟೊಂದು ಜನಸಂಖ್ಯೆ ಕೂಡ ಇರಲಿಲ್ಲ. ಇಡೀ ಅಖಂಡ ಭಾರತದಲ್ಲಿ ಆಗ ಭಾರತದ ಜನಸಂಖ್ಯೆ ಕೇವಲ 16 ಕೋಟಿಯಾಗಿತ್ತು. ಹೌದು ಸ್ನೇಹಿತರೆ, ಅಖಂಡ ಭಾರತ ಎಂದರೆ ಆಗಿನ ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ ಸೇರಿ ಅಷ್ಟು ಜನಸಂಖ್ಯೆ ಮಾತ್ರ ಇತ್ತು. ಹೌದು, ಈ 3 ರಾಷ್ಟ್ರಗಳನ್ನು ಸೇರಿಸಿ ಆಗ ಕೇವಲ 16 ಕೋಟಿ ಜನ ಇದ್ದರು. ಆ ಸಮಯದಲ್ಲಿ ಭಾರತದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬೇರೆ ಬೇರೆ ಪ್ರೊಫೆಷನ್ಗಳಾಗಲಿ, ವ್ಯವಸಾಯಗಳಾಗಲಿ, ಕೆಲಸಗಳಾಗಲಿ, ವ್ಯಾಪಾರಗಳಾಗಲಿ ಇರಲಿಲ್ಲ. ಹೆಚ್ಚಾಗಿ ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವುದು ಹಾಗೂ ಪಶುಪಾಲನೆ ಮಾಡುತ್ತಿದ್ದರು. ಸಾಯಂಕಾಲ ಬೇಗ ಮನೆಗೆ ಬಂದು ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಭಜನೆ ಕೀರ್ತಿಗಳನ್ನ ಮಾಡುತ್ತಿದ್ದರು ಹಾಗೂ ಆದಷ್ಟು ಬೇಗ ಮಲಗುತ್ತಿದ್ದರು. ಆಗಿನ ಸಮಯದಲ್ಲಿ ಪಾರ್ಟಿಗಳಾಗಲಿ, ಸಿನಿಮಾಗಳಾಗಲಿ, ಟಿವಿಗಳಾಗಲಿ ಇರಲಿಲ್ಲ. ಮುಖ್ಯವಾಗಿ 200 ವರ್ಷಗಳ ಹಿಂದೆ ಭಾರತದಲ್ಲಿ ಇನ್ನೂ ಕರೆಂಟ್ ಕೂಡ, ಅಂದರೆ ವಿದ್ಯುತ್ ಶಕ್ತಿ ಕೂಡ ಬಂದಿರಲಿಲ್ಲ. ಇದೇ ಕಾರಣ ಹೆಚ್ಚಾಗಿ ಮನೆಗಳಲ್ಲಿ ದೀಪಗಳನ್ನ, ಲ್ಯಾಂಟರ್ನ್ಗಳನ್ನ, ಚಿಮಣಿಗಳನ್ನ ಬಳಸುತ್ತಿದ್ದರು. 200 ವರ್ಷಗಳ ಹಿಂದೆ ಹೊಲಗದ್ದೆ, ಪಶುಪಾಲನೆ ಬಿಟ್ಟು ಇನ್ನು ಕೇವಲ ಬೆರಳೆಣಿಕೆಯಷ್ಟು ಕಸಬುಗಳಿದ್ದವು. ಅವುಗಳಲ್ಲಿ ಮಡಿಕೆ ಮಾಡುವ ಕುಂಬಾರ, ಕಬ್ಬಿಣದ ಕೆಲಸ ಮಾಡುವ ಕಮ್ಮಾರ, ಚಿನ್ನದ ಕೆಲಸ ಮಾಡುವ ಸುತಾರರು, ಚರ್ಮದ ಕೆಲಸ ಮಾಡುವ ಚಮ್ಮಾರ, ಹೀಗೆ ಇನ್ನು ಕೆಲವು ಕಸಬುಗಳನ್ನು ಮಾಡಿಕೊಂಡು ಜನರು ತಮ್ಮ ಜೀವನವನ್ನ ಸಾಗಿಸುತ್ತಿದ್ದರು. ಇವರು ಕೂಡ ಸಾಯಂಕಾಲ ಕತ್ತಲಾದ ಮೇಲೆ ತಮ್ಮ ಕೆಲಸವನ್ನು ಮುಗಿಸಿ ದೇವರ ಧ್ಯಾನ, ಭಜನೆ, ಕೀರ್ತನೆಗಳಲ್ಲಿ ಭಾಗವಹಿಸುತ್ತಿದ್ದರು. ಆ ಸಮಯದಲ್ಲಿ ಭಾರತದಲ್ಲಿ 95% ಹಳ್ಳಿಗಳೇ ಇದ್ದವು. ಹೆಚ್ಚಾಗಿ ಜನರು ಹಳ್ಳಿಗಳಲ್ಲಿ ವಾಸ ಮಾಡುತ್ತಿದ್ದರು. ಇದೇ ಕಾರಣ ಆಗಿನ ಕಾಲದಿಂದಲೂ ಭಾರತವನ್ನ ಹಳ್ಳಿಗಳ ದೇಶ ಎಂದೇ ಕರೆಯುತ್ತಿದ್ದರು. ಏಕೆಂದರೆ ಹಳ್ಳಿಗಳೇ ಭಾರತದ ಜೀವಾಳಗಳಾಗಿದ್ದವು. ಆ ಸಮಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಕೆಲವು
ಪಟ್ಟಣಗಳು ಮಾತ್ರ ಇದ್ದವು. ಇನ್ನು ಪಟ್ಟಣಗಳ ಬಗ್ಗೆ, ಮಹಾನಗರಗಳ ಬಗ್ಗೆ ಹೇಳುವುದಾದರೆ ಅಲ್ಲಿಯೂ ಕೂಡ ಕೆಲವೇ ಕೇವಲ ವ್ಯವಸಾಯಗಳಿದ್ದವು, ಅಂದರೆ ಪ್ರೊಫೆಷನ್ಗಳಿದ್ದವು. ಹೆಚ್ಚಾಗಿ ಅಲ್ಲಿನ ಜನರು ಮಿಲ್ಲುಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಕೆಲಸ ಮಾಡುವುದು ತುಂಬಾನೇ ಕಷ್ಟವಾಗಿತ್ತು. ಕಾರಣ 200 ವರ್ಷಗಳ ಹಿಂದೆ ಎಲ್ಲ ಕೆಲಸಗಳು ಕೈಯಿಂದಲೇ, ಅಂದರೆ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಆ ಸಂದರ್ಭದಲ್ಲಿ ವಿದ್ಯುತ್ ಆಗಲಿ ಹೊಸ ತಂತ್ರಜ್ಞಾನಗಳು ಇರಲಿಲ್ಲ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಬಂದಿದ್ದೇ 1880ರಲ್ಲಿ. ಒಂದು ಹೆಮ್ಮೆಯ ವಿಷಯವೇನೆಂದರೆ ಭಾರತದಲ್ಲಿ ಮೊಟ್ಟ ಮೊದಲ ವಿದ್ಯುತ್ ಅನ್ನು ಪಡೆದಂತಹ ನಗರವೇ ನಮ್ಮ ಬೆಂಗಳೂರು. ಆದರೆ ವಿದ್ಯುತ್ ಕೂಡ ಕೆಲವೊಂದು ಪಟ್ಟಣಗಳಲ್ಲಿ ಮಾತ್ರ ಇತ್ತು. ಹೀಗೆ ಹಳ್ಳಿಗಳಿಗೆ ವಿದ್ಯುತ್ ದೊರೆಯಲು 100 ವರ್ಷಗಳೇ ಬೇಕಾದವು. ಆಗಿನ ಸಮಯದಲ್ಲಿ ಯಾವುದೇ ವಾಹನಗಳು, ಸ್ವಯಂ ಚಾಲಿತ ವಾಹನಗಳು ಕೂಡ ಇರಲಿಲ್ಲ. ಹೆಚ್ಚಾಗಿ ಚಕ್ಕಡಿಗಳನ್ನ, ಟಾಂಗಾಗಳನ್ನ, ತಳ್ಳುವ ರಿಕ್ಷಾಗಳನ್ನ ಬಳಸಲಾಗುತ್ತಿತ್ತು. ಆಗಿನ ಕಾಲದಲ್ಲಿಯೂ ಕೂಡ ಭಯಾನಕ ನೆರೆಹಾವಳಿ, ಬರಗಾಲ ಹೆಚ್ಚಾಗಿ ರೈತಾಪಿ ಜನರನ್ನು ಕಾಡುತ್ತಿದ್ದವು. ಇದರ ಮೇಲೆ ಬ್ರಿಟಿಷರು ಹೇರುತ್ತಿದ್ದ ತೆರಿಗೆಗಳು ರೈತರಲ್ಲಿ ಹಲವಾರು ಆತಂಕಗಳನ್ನು ಮೂಡಿಸಿದ್ದವು. ಆ ಸಮಯದಲ್ಲಿ ಭಾರತದ ಕೆಲವು ಚಿಕ್ಕ ಪುಟ್ಟ ರಾಜರು, ಶ್ರೀಮಂತರು ಬ್ರಿಟಿಷರ ಜೊತೆ ಸಹವಾಸ ಮಾಡಿ ದಿನೇ ದಿನೇ ತಮ್ಮ ರಾಜ್ಯಗಳನ್ನ, ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನ ಕಳೆದುಕೊಳ್ಳಲು ಪ್ರಾರಂಭಿಸಿದ್ದರು. ಇವತ್ತಿನ ಸಮಯದಲ್ಲಿ ಕಾಡುತ್ತಿರುವ ಕೆಲವು ಮಹಾಮಾರಿಗಳು 200 ವರ್ಷಗಳ ಹಿಂದೆ ಕೂಡ ಇದ್ದವು. ಆ ಮಹಾಮಾರಿಗಳು ಕೂಡ ಆಗ ಸಾವಿರಾರು ಜನರನ್ನು ಬಲಿ ತೆಗೆದುಕೊಂಡಿದ್ದವು. ಅವುಗಳಲ್ಲಿ ಮುಖ್ಯವಾಗಿ ಕಾಲರಾ, ಪ್ಲೇಗ್ನಂತಹ ಮಹಾಮಾರಿಗಳು ಭಾರತದಲ್ಲಿ ಆವರಿಸಿಕೊಂಡಿದ್ದವು. ಇನ್ನೊಂದು ಭಯಾನಕ ವಿಷಯ ಏನೆಂದರೆ ಈ ಮಹಾಮಾರಿಗಳನ್ನು ತಡೆಯಲು ಆಗಲಿ ಅವುಗಳಿಗೆ ಚಿಕಿತ್ಸೆ ನೀಡುವುದರಲ್ಲಿ ಆಸ್ಪತ್ರೆಗಳು ಸರಿಯಾಗಿ ಇರಲಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳಿದ್ದವು. 200 ವರ್ಷಗಳ ಹಿಂದೆ ಭಾರತದಲ್ಲಿ ಸುಮಾರು ಆಗ ಕೇವಲ 50ರಿಂದ 60 ಆಸ್ಪತ್ರೆಗಳು ಇದ್ದವು. ಇದೇ ಕಾರಣ ಹಲವಾರು ಜನರು ತಮ್ಮ ಮನೆಗಳಲ್ಲೇ, ಬೀದಿಗಳಲ್ಲೇ ಸಾವನ್ನಪ್ಪುತ್ತಿದ್ದರು. ಆ ಸಂದರ್ಭದಲ್ಲಿ ಹೆಚ್ಚಾಗಿ ಮಕ್ಕಳ ಜನನ ಮನೆಯಲ್ಲೇ ಆಗುತ್ತಿತ್ತು. ಹೀಗೆ ಗರ್ಭಧಾರಣೆ ಮಾಡುವ ಸಂದರ್ಭದಲ್ಲಿ 40% ಮಕ್ಕಳು ಹಾಗೂ ತಾಯಂದಿರು ಕೂಡ ತಮ್ಮ ಜೀವವನ್ನ ಕಳೆದುಕೊಳ್ಳುತ್ತಿದ್ದರು. ಇನ್ನು ಶಿಕ್ಷಣದ ಬಗ್ಗೆ ಮಾತನಾಡುವುದಾದರೆ ಅಖಂಡ ಭಾರತದಲ್ಲಿ ಆಗ ಸಾಕ್ಷರತೆ ಕೇವಲ 5% ಇತ್ತು. ಅದರಲ್ಲಿ ಮಹಿಳೆಯರು ಕೇವಲ 1% ಮಾತ್ರ ಓದಲು ಬರೆಯಲು ಬರುತ್ತಿತ್ತು. ಇನ್ನು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಸಾಕ್ಷರತೆ 1% ಕಡಿಮೆ ಇತ್ತೆಂದು ನಂಬಲಾಗಿದೆ. 200 ವರ್ಷಗಳ ಹಿಂದೆ ಹೆಚ್ಚಾಗಿ ಜನರು ವಸ್ತುಗಳ ಖರೀದಿ ಮಾಡಲು, ವ್ಯಾಪಾರ ಮಾಡಲು, ವ್ಯವಹಾರ ಮಾಡಲು ದುಡ್ಡನ್ನು ಹೆಚ್ಚು ಬಳಸುತ್ತಿರಲಿಲ್ಲ. ಬದಲಾಗಿ ತಮ್ಮಲ್ಲಿರುವ ದವಸ ಧಾನ್ಯಗಳನ್ನು ಕೊಟ್ಟು ಬೇರೆ ವಸ್ತುಗಳನ್ನ ಅವರು ಖರೀದಿಸುತ್ತಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದನ್ನ ಬಾರ್ಟರ್ ಸಿಸ್ಟಮ್ ಅಂತ ಕರೆಯಲಾಗುತ್ತಿತ್ತು. ಉದಾಹರಣೆಗೆ ಒಂದು ಮಡಿಕೆಯನ್ನು ಖರೀದಿಸಲು 20 ಮುಷ್ಟಿಯಷ್ಟು ಜೋಳ ಅಥವಾ ಅಕ್ಕಿಯನ್ನು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು, ಅಂದರೆ ವಿನಿಮಯ ಮಾಡಬೇಕಾಗಿತ್ತು. ಹೆಚ್ಚಾಗಿ ಹಳ್ಳಿಗಳಲ್ಲಿ ಇದೇ ತರ ವ್ಯವಹಾರ ನಡೆಯುತ್ತಿತ್ತು. ಕೇವಲ ಪಟ್ಟಣಗಳಲ್ಲಿ ಮಾತ್ರ ನೋಟುಗಳು ಹಾಗೂ ನಾಣ್ಯಗಳ ಬಳಕೆ ಇತ್ತು. ಅದು ಕೂಡ ತುಂಬಾನೇ ವಿರಳವಾಗಿತ್ತು. ವಸ್ತುಗಳ ಬದಲಾಗಿ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು. ಸ್ನೇಹಿತರೆ, ಹೀಗಿತ್ತು 200 ವರ್ಷಗಳ ಹಿಂದೆ ನಮ್ಮ ಭವ್ಯ ಭಾರತ. ಕೆಲವು ಸಂಗತಿಗಳು ತುಂಬಾನೇ ಚೆನ್ನಾಗಿತ್ತು, ಇನ್ನು ಕೆಲವು ಸಂಗತಿಗಳು ತುಂಬಾನೇ ಹಾಳಾಗಿತ್ತು. ಇದು ಆಗಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಈಗಲೂ ಕೂಡ ಅನ್ವಯಿಸುತ್ತದೆ. ಪ್ರತಿ ಶತಮಾನದಲ್ಲಿ, ಪ್ರತಿ ವರ್ಷದಲ್ಲಿ, ಪ್ರತಿ ದೇಶದಲ್ಲಿ ಒಂದೊಂದು ವಿಷಯಗಳು ಚೆನ್ನಾಗಿರುತ್ತವೆ, ಇನ್ನೊಂದು ಕೆಲವು ವಿಷಯಗಳು ಹಾಳಾಗಿರುತ್ತವೆ. ಸ್ನೇಹಿತರೆ, ಆದರೆ ಒಂದು ಮಾತು ನಿಜ, ಬ್ರಿಟಿಷರು ಭಾರತಕ್ಕೆ ಕೆಲವು ಹೊಸ ತಂತ್ರಜ್ಞಾನಗಳನ್ನು ಕೊಟ್ಟರು, ಹಾಗೆಯೇ ಭಾರತವನ್ನ ಲೂಟಿ ಕೂಡ ಮಾಡಿದರು. ಸ್ನೇಹಿತರೆ, ಈಗ ನೀವು ಹೇಳಿ, ನಿಮಗೆ ಹೇಗನಿಸಿತು 200 ವರ್ಷಗಳ ಹಿಂದಿನ ಭಾರತ? ಇದರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.